ಕೆರೆಬೈಲ್ ಫ್ರೆಂಡ್ಸ್ ಉಲ್ಲಾಲ ಈ ತಂಡದ ವತಿಯಿಂದ ಆಯೋಜಿಸಲ್ಪಡುವಂಥ ಫರೀದ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಕೆರೆಬೈಲ್ ಲೀಗ್ KPL 2022 ಈ ಬಾರಿ ಬಹಳ ವಿಜೃಂಭಣೆಯಿಂದ ಕೆರೆಬೈಲ್ ಪ್ರದೇಶದ ಎಲ್ಲ ಆಟಗಾರರು ಹಾಗೂ ಕೆಲವು ತಂಡದ ಇತರ ಎಲ್ಲ ತಂಡದ ಮಾಲೀಕರ ಒಂದು ಮುತುವರ್ಜಿಯಲ್ಲಿ ಬಹಳ ಸಂಭ್ರಮದಿಂದ ಇವತ್ತಿನ ಈ ಆಟಗಾರರ ಏನು ಆಕ್ಷನ್ ಇದೆ ಇದು ಇವತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ತಂಡದ ಮಾಲಕರು ಹಾಗೂ ಕಪ್ತಾನರಿಗೆ ವಿಶೇಷವಾಗಿ ನಾನು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. KPL ಇದು 4ನೇ ಆವೃತ್ತಿಯ ಆಟ ಈ ಬಾರಿ ನಡೀತಾ ಇದೆ. ಇದಕ್ಕೆ ಎಲ್ಲ ತಂಡದ ಕಪ್ತಾನರು ಅದೇ ರೀತಿ ಮಾಲಕರು ಕಳೆದ ಬಾರಿ 3 ಆವೃತ್ತಿಯು ಯಾವ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಲು ತಾವೆಲ್ಲರೂ ಕಾರಣೀಭೂತಿಯಾಗಿದ್ದೀರೋ ಅದೇ ರೀತಿ ಈ ಬಾರಿ ಕೂಡ ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ತಾವು ಸಹಕರಿಸಿದಲ್ಲಿ ಮಾತ್ರ ಇದು ಯಶಸ್ವಿಯಾಗಿ ನಡೆಯಲು ಸಾಧ್ಯ ಅನ್ನೋದನ್ನು ತಾವೆಲ್ಲರೂ ಸೇರಿ ಆಲೋಚನೆ ಮಾಡಿಕೊಂಡು ಮುಂದಕ್ಕೆ ಸಹಕಾರ ನೀಡ್ತೀರೆಂಬ ಭರವಸೆ ನಮಗೆಲ್ಲರಿಗೂ ಇದೆ. ಅದೇ ರೀತಿ ಈ ಕೆರೆಬೈಲ್ ಪ್ರೀಮಿಯರ್ ಲೀಗ್ನ ಇಡೀ ರೂವಾರಿಗಳಾಗಿರ್ತಕ್ಕಂಥ ಆರ್ಗನೈಸರ್ಸ್ಗಳು ಮೊದಲನೇದಾಗಿ ಅಶ್ರಫ್ ಕೆರೆಬೈಲ್ರವರು, ಅದೇ ರೀತಿ ಆರಿಫ್ರವರು, ಇಮ್ತಿಯಾಜ್ರವರು ಹಾಗೂ ಅಕ್ಬರ್ರವರು ಈ ಇಡೀ ಕ್ರೀಡಾಕೂಟದ ಬೆನ್ನೆಲುಬಾಗಿ ನಿಂತುಕೊಂಡು ಸಹಕಾರವನ್ನು ನೀಡ್ತಾ ಇದ್ದಾರೆ. ತಾವೆಲ್ಲರೂ ಇವರಿಗೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಇಡೀ ಟೂರ್ನಮೆಂಟ್ನ ಉದ್ದಗಲಕ್ಕೂ ತಾವು ನೀಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯವನ್ನು ಸಲ್ಲಿಸಿ ನಾನು ನಮ್ಮ ಆಕ್ಷನನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಸಮಯದ ಅವಕಾಶ ಭಾಳ ಕೊರತೆ ಇದೆ. ಇದೀಗಾಗಲೇ ನಾವು ಬಹಳ ತಡವಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಕೆರೆಬೈಲ್ ಪ್ರೀಮಿಯರ್ ಲೀಗ್ಗೆ 2022ನೇ ಸಾಲಿನ ಈ ಆವೃತ್ತಿಗೆ ನಾನು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಟೀಮ್ದ ಒಂದು ಜನ ಕ್ಯಾಪ್ಟನ್ SKK white color. You guys brown now. Blackhawks blue. Blackhawks chommu blue color. Red. Green star red. ANRS pink color. VGT ANRS pink green color. VGT green color. Green color. Brothers KEREBAIL purple color. Sky blue. Okay.